ಚೆನ್ನಾಗಿದೆ. ಸಖತ್ತಾಗಿದೆ ಮೂವಿ, ನೋಡ್ಬೋದು. ಸೂಪರ್ ಇತ್ತು. ಹಾಂ, ಎಡ್ಡೆ ಉಂಟು, ಮಸ್ತ್ ಎಡ್ಡೆ ಉಂಟು. ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಥರನೇ ಇದೆಯಾ? ಇಲ್ಲ, ಚೆನ್ನಾಗಿದೆ ಸರ್, ಇನ್ನೂ ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಭಾರಿ ರಿಷಬ್ ಶೆಟ್ಟಿ ಎಡ್ಡೆ ಆತನ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್. ಸ್ಲಿಪ್ಪರ್ನ ಪಕ್ಕಕ್ಕಿಟ್ಟು ಮೂವಿ ನೋಡ್ತೀರಾ. ಸಿನಿಮಾ ತೊಂದರೆ ಇಲ್ಲ, ನೋಡ್ಬೋದು, ಒಳ್ಳೆಯದಿತ್ತು. ಆ್ಯಕ್ಷನ್ ಸೀನೆಲ್ಲ ರಿಯಾಲಿಟಿ ಇದೆ. ಅದು ಎಂಥ ಒಂಥರ ಇದಾಗಲಿಲ್ಲ, ಅದರಲ್ಲಿ ರಿಯಾಲಿಟಿ ಇದೆ ಆ್ಯಕ್ಷನ್ ಸೀನಲ್ಲಿ. ಮತ್ತು ಫಸ್ಟ್ ಹಾಫು ಫುಲ್ ಎಂಟರ್ಟೈನ್ಮೆಂಟ್. ಮತ್ತು ದೈವಾರಾಧನೆ, ಭೂತಕೋಲ ಮತ್ತು ನಮ್ಮ ಈ ತುಳು ಭಾಷೆ ಇದನ್ನೆಲ್ಲ ಒಂದು ಪಿಕಪ್ ಆಗ್ತದೆ. ಅಂದರೆ ಪಿಕಪ್ ಅಂತ ಹೇಳೋದಲ್ಲ, ಇಡೀ ವರ್ಲ್ಡ್ ವೈಡ್ ಇದಕ್ಕೊಂದು ಬೆಲೆ ಸಿಗ್ಬೋದು ಈ ಇದರಿಂದ ಜನರಿಗೆ. ಈ ಪಾಡ್ದಾನ ಏನು, ಈ ಭೂತಕೋಲ ಅದು ಇದೆಯಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆ. ಸಿನಿಮಾ ನಡೀತದೆ, ತೊಂದರೆ ಇಲ್ಲ, ಒಳ್ಳೆದುಂಟು. ಸೂಪರ್ ಸಿನಿಮಾಟೋಗ್ರಫಿ ಆ್ಯಂಡ್ ಪೂರೆಲ್ಲ ಮಸ್ತ್ ಡಿಫರೆನ್ಸ್ ಉಂಟು. ಐಕ್ ಇದು ಚಾಪ್ಟರ್ 1 ಇದು ಏನೋ ಸ್ಟೋರಿ ತೋಜದಿರ ಐಕ್ಲ ಲಿಂಕ್ ಆಪುಣ ಬಂದದಿಂಕ್ಲಿಗೆ ಗೊತ್ತಾವಂದಿಜ್ಜಿ ನನ್ನಲ್ಲ. ನೆಕ್ಸ್ಟ್ ಕೂಡ ಚಾಪ್ಟರ್ 2 ಏನು ಅವರುಂಡು ಅವು ಗೊತ್ತಾವಡತ್ತೆ. ಆ್ಯಂಡ್ ಅಲ್ಟಿಮೇಟ್ ಅಂತ ಮೂವಿ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ರಿಷಬ್ ಶೆಟ್ಟಿ ಅವರು ತುಳುನಾಡಿನ ಕಾಂತಾರ 1ನಲ್ಲಿ ರೀಸೆಂಟ್ ಕಥೆಯನ್ನು ತೋರಿಸಿದ್ರು. ಇವತ್ತಿನ ಇತಿಹಾಸ ಹೇಗಿರ್ಬೋದು ಅನ್ನೋದನ್ನು ಅವರು ಸ್ಟಡಿ ಮಾಡಿ ತೋರಿಸಿದ್ದಾರೆ. ಒಂದು ರೀತಿಯಲ್ಲಿ ತುಳುನಾಡನ್ನು ಲೋಕಕ್ಕೆ ಪರಿಚಯಿಸುವಂಥ ಅವರ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ವಂಡರ್ಫುಲ್, ಅಮೇಝಿಂಗ್ ಆಗಿತ್ತು. ತುಂಬ ವಂಡರ್ಫುಲ್. ಅಂದರೆ ಯಾವುದು ಹಾಲಿವುಡ್ ಇರಲಿ, ಬೇರೆ ಯಾವುದು ಬಾಲಿವುಡ್ ಇರಲಿ, ಯಾವುದೂ ಫಿಲ್ಮ್ ಈ ಥರ ಇಲ್ಲ. ಇಷ್ಟು ವಂಡರ್ಫುಲ್ ಆಗಿದೆ. ನಮ್ಮ ಭಾರತ ದೇಶದ ಇಷ್ಟು ಮತಲಬ್ ಫೋಕ್ ಕಲ್ಚರ್ ಅಷ್ಟು ಏನು ತೋರಿಸಿದ್ದಾರೆ. ಇಟ್ ಇಸ್ ದೇವರ ಕೃಪೆ ಇದ್ರೇ ಹಿಂಗೆ ಬರುತ್ತೆ. ಮೈಂಡ್ ಬ್ಲೋಯಿಂಗ್, ಎಕ್ಸಲೆಂಟ್. ಹೌದು 4 ಸತಿ ನೋಡಿದ್ದೀನಿ ಅದು. ದಿಸ್ ಈಸ್ ಮೈ ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ ಇದೆ, ತುಂಬ ಇಷ್ಟ ಆಗಿದೆ. ಫಸ್ಟ್ ಪಾರ್ಟ್ ನೋಡಿದ್ದೀನಿ, ಸೆಕೆಂಡ್ ಪಾರ್ಟ್ ಬಿ ತುಂಬ ಚೆನ್ನಾಗಿದೆ. ಹೌದು, ನಮ್ಮದು ಸಹಿತ ಸೇಮ್ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಅವರು ಕೊಟ್ಟಿರೋ ಎಕ್ಸ್ಪೆಕ್ಟೇಷನ್ ಮೀರಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್. ತುಂಬ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಓದ್ಕತ್ತಾರ್ಗಿಂತ ಈ ಕಾಂತಾರನ ಎಕ್ಸೈಟಾಗಿ ನೋಡ್ಬೇಕು ನೀವು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಮೂವಿ ಮಾತ್ರ. ರಿಷಬ್ ಶೆಟ್ಟಿ ಅವ್ರ ಡೈರೆಕ್ಷನ್ ಅಂತ ಸೂಪರ್ ಆಗಿದೆ. ಆ್ಯಕ್ಷನ್ ಮಾತ್ರ ಹೋದ್ಸರಿಗಿಂತ ಒಂದು 10 ಪಟ್ಟು ಜಾಸ್ತಿ ಇದೆ ಅಂತ ಹೇಳ್ಬೋದು ಈ ಸರಿ. ತುಂಬ ಚೆನ್ನಾಗಿದೆ ಸರ್. ಸೂಪರ್ ಕ್ಲೈಮ್ಯಾಕ್ಸ್ ಮಾತ್ರ ನೋಡಿ ಗುರು, ಸೆಕ್ಸಿ ಇದೆ. ತುಂಬ ಚೆನ್ನಾಗಿದೆ, ರಿಯಲಿ ಗೂಸ್ ಬಂಪ್ಸ್. ಮೈ ಈಗಲೂ ಕೂಡ ಫೀಲ್ ಆಗ್ತಾ ಇದೆ. ಸ್ಪೀಚ್ಲೆಸ್ ಇಸ್ ಟೂ ಗುಡ್. ಸೂಪರ್ ಮೂವಿ, ವರ್ತ್ ಟು ವಾಚ್. ಥ್ಯಾಂಕ್ ಯು. ಬಟ್ ತುಂಬ ಒಳ್ಳೆದುಂಟು. ಹೌದು ಥ್ಯಾಂಕ್ ಯು. ಸೂಪರ್ ಉಂಟು. ಮಸ್ತ್ ಲೈಕ್ ಉಂಟು. ಮಸ್ತ್ ಲೈಕ್ ಆಯ್ತು. ಎಲ್ಲ ಇಷ್ಟ ಆಗಿದೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಎಲ್ಲ ಆ್ಯಕ್ಷನ್ಸ್ ಎಲ್ಲ ಒಳ್ಳೆ ಮಾಡಿದ್ದಾರೆ. ಒಳ್ಳೆದಿದೆ. ಏನು ಇಷ್ಟ ಆಯ್ತು ನಿಮಗೆ? ಸಖತ್ತಾಗಿತ್ತು. It's a very nice movie, amazing, and especially after interval was very nice, and it's a super hit movie. Comparing to that old Kantara, there is no comparison. This is amazing, and we are waiting for more chapters. The wonderful movie. ರಿಷಬ್ ಶೆಟ್ಟಿ ಅವರಿಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರ ತಲೆಗೆ ಹ್ಯಾಟ್ಸ್ ಆಫ್. ತುಂಬ ಒಳ್ಳೆಯದಾಗಿದೆ ಮೂವಿ. ಸೂಪರ್ ಹಿಟ್ ಆಗ್ತದೆ ಗ್ಯಾರಂಟಿ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನಿಸ್ಬೋದು, ಬಟ್ ಲಾಸ್ಟ್ ಹೋಗ್ತಾ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಕಾಂತಾರ 1 ನೋಡಿ, ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಹೋಗಿದೆ, ಇನ್ನೂ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಅಲ್ಲ, ಅಂದರೆ VFX ಎಲ್ಲ ಒಳ್ಳೆ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಒಳ್ಳೆದಿತ್ತು. ಸ್ಟಾರ್ಟಿಂಗ್ ಹೇಳಿದರೆ ಕಾಮಿಡಿ ಎಲ್ಲ ಒಳ್ಳೆ ಮಾಡಿದ್ದಾರೆ.
ಎಂಡಿಂಗ್ ಗೂಸ್ ಬಂಪ್ಸ್ ಬರುತ್ತೆ. ಎಂಡಿಂಗ್ ಎಲ್ಲ ಇದೆಲ್ಲ ಫೈಟ್ ಎಲ್ಲ ಮತ್ತು ಒಳ್ಳೆ ಮಾಡಿದ್ದಾರೆ. ಹಾಂ, ಸೆಟ್ ಎಲ್ಲ ಒಳ್ಳೆ ಹಾಕಿದ್ದಾರೆ. VFX ಮತ್ತು ಅದು ಹುಲಿ ಸೀನ್ ಎಲ್ಲ ಉಂಟಲ್ಲ, ತುಂಬ ಒಳ್ಳೆ ಮಾಡಿದ್ದಾರೆ. ಹಾಂ, ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಅಂತ ಅನಿಸ್ತದೆ, ಅಂದರೆ ಸ್ಟೋರಿ ಅಷ್ಟು ಇದಂತ ಅನಿಸೋದಿಲ್ಲ. ಕಾಮಿಡಿ ಒಳ್ಳೆ ಮಾಡಿದ್ದಾರೆ. ಲಾಸ್ಟ್ ಸೀನ್ ಮಾತ್ರ ಸೂಪರ್, ಅದು ಹೇಳೋ ಹಾಗಿಲ್ಲ, ಅಷ್ಟು ಒಳ್ಳೆ ಮಾಡಿದ್ದಾರೆ. ಗೂಸ್ ಬರುತ್ತೆ. ರಿಷಬ್ ಶೆಟ್ಟಿ ಪರ್ಫಾರ್ಮೆನ್ಸ್ ಅವರದ್ದು ಅಂತೂ ತುಂಬ ಸೂಪರ್ ಆಗಿದೆ. ಅವರದ್ದು ಫೈಟ್ ಸೀನ್ ಕೂಡ ಅಷ್ಟೇ, ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸೆಟ್ ವರ್ಕ್ ಕೂಡ ಹಾಗೆ ಒಳ್ಳೆ ಮಾಡಿದ್ದಾರೆ. ಎಡ್ಡೆತ್ತು ಮೂವಿ ಮಸ್ತ್ ಖುಷಿ ಅನ್ತು. ಪೂರ ಎಡ್ಡೆತ್ತು ಇಡೀ ಫುಲ್ ಮೂವಿ ಫುಲ್ಲು ಒಂಜಿ ಫಸ್ಟ್ ಕ್ಲಾಸ್ ಎಡ್ಡೆತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಜಾಸ್ತಿ ಸಾಕದು ಸೂಪರ್ ಆಗಿದೆ. ಸಿನಿಮಾಟೋಗ್ರಫಿ ಸೂಪರ್. ಏನು ಸೂಪರ್ ಫಿಲ್ಮ್, ಇಡೀ ಫಿಲ್ಮ್ ಸೂಪರ್ ಆಗಿದೆ. ಸೂಪರ್ ಹಾಂ, ಮೂವಿ ಸೂಪರ್ ಇತ್ತು. ಇನ್ನೊಮ್ಮೆ ನೋಡ್ಬೇಕು ಹೇಳಿ ಖುಷಿ ಆಯಿತು. ಇನ್ನೊಮ್ಮೆ ನೋಡ್ಬೇಕು ಹೇಳಿ ಅನಿಸ್ತಾ ಉಂಟು. ಕತೆ ಡಿಫ್ರೆಂಟ್ ಇತ್ತು, ಆದರೆ ಇದರಲ್ಲಿ ಹೇಗೆಂದರೆ ಎಂತ ಹೇಳೋದು ನಾನು, ಅದು ಟ್ರೆಡಿಷ್ನಲ್ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರೆಡಿಷ್ನಲ್ ಅದು ನಮಗೆ ನಾವು ನೋಡಿರಲಿಲ್ಲ ಆ ಥರ ಟ್ರೆಡಿಷ್ನಲ್ ಹೇಗಿರ್ತದೆ ಹೇಳಿ, ಅದೇ ಥರ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. Just coming out of the premiere show, it was amazing. Rishabh Shetty's acting was too good, and the climax was amazing. So it was better than part 1, Har Har Mahadev. ಎಡ್ಡಣಮ್ಮ ಲಾಯ್ಕ ಪೂರಲ್ಲ ಮೂವಿ ಇಸ್ ವೆರಿ ನೈಸ್. ಸೂಪರ್ ಇತ್ತು ಸರ್. ಏನು ಇಷ್ಟ ಆ್ಯಕ್ಚುಲಿ VFX ವರ್ಕ್ ಈತ ಕಮ್ಮಿ ಬಜೆಟ್ ರೆಡಿ ಮಾಡಿದೆ. ಅವು ಆ ಕಾಂತಾರ ಹೋಗ್ಲಿ, ಈ ಕಾಂತಾರ ಹೋಗ್ಲಿ, ಅದಾರು ಅವು ಬೇತೆ ಒಂದು ಒಂದು ಪ್ರೀವಿಯಸ್ 1000 ಇಯರ್ಸ್ ಬ್ಯಾಕ್ ಮಲ್ತದ್ದು ಸ್ಟೋರಿ ಮಾಡಿದೆ. ತುಂಬ ಚಿಕ್ಕಟಾಗಿ ಮಾಡಿದ್ದಾರೆ. ತುಳುನಾಡ ದೈವಗಳು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಹೆಸರುಗಳು ಕರೆಕ್ಟಾಗಿ. ಆ ಎಲ್ಲ ವಿಷಯಗಳನ್ನು ಇದರಲ್ಲಿ ತೋರಿಸಿದ್ದಾರೆ. ಆ ತೋರಿಸೋ ವಿಷಯದಲ್ಲಿ ತುಂಬ ಚಿಕ್ಕಟಾಗಿ ಮಾಡಿದ್ದಾರೆ. ಒಂದಕ್ಕಿಂತ ಎರಡು ಜಾಸ್ತಿ ಕಂಪೇರ್ ಮಾಡಿದ್ರೆ VFX ಗ್ರಾಫಿಕ್ಸು. ಬಟ್ ಪಾರ್ಟ್ 1 ನೋಡುವಾಗ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿತ್ತು. ಬಟ್ ಇದು ಎರಡನೇದು ನೋಡುವಾಗ ಸ್ವಲ್ಪ ಗ್ರಾಫಿಕ್ಸ್ ಜಾಸ್ತಿ ಆಯಿತು. ಬಟ್ ಗ್ರಾಫಿಕ್ಸ್ ಖಂಡಿತ ಕೊಡಬೇಕು, ಯಾಕಂದರೆ ರಾಜರ ಕಾಲಿದಲ್ವ, ಸೊ ಅದನ್ನು ನ್ಯಾಚುರಲಿಟಿ ಮಾಡಲಿಕ್ಕೆ ಆಗಲ್ಲ. ಟೋಟಲ್ ಓವರಾಲ್ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಕಾಂತಾರದ ಮೊದಲ ಭಾಗದ ಕಾಂತಾರದ ನಂತರ ತುಂಬ ಸಹಜದ ನಿರೀಕ್ಷೆಗಳಿತ್ತು, ಅದನ್ನು ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡಿದ್ದಾರೆ. ವಿಶೇಷವಾಗಿ ತುಳುನಾಡಿನ ಫ್ಲ್ಯಾಗನ್ನು ಬಳಸ್ಕೊಂಡಿರುವಂಥದ್ದು, ತುಳುನಾಡಿನ ದೈವಗಳ ಬಗ್ಗೆ ಇನ್ನಷ್ಟು ವಿಸ್ತಾರವಾದಂಥ ಮಾಹಿತಿ ತಗೊಳ್ಳಿಕ್ಕೆ ಇದರ ಅವಕಾಶ ಆಯಿತು. ತುಂಬ ಚೆನ್ನಾಗಿ ಮೇಕಿಂಗ್ ಅಂತೂ ತುಂಬ ವಂಡರ್ಫುಲ್ ಆಗಿದೆ. ಬಟ್ ಸ್ಟಿಲ್ ಸಾಂಗ್ ವಿಚಾರಕ್ಕೆ ಬರುವಾಗ ಮೊದಲ ಕಾಂತಾರದಲ್ಲಿ ಇದ್ದ ಫೀಲ್ ಮತ್ತೆ ನಮಗೆ ಇದರಲ್ಲೂ ಕೂಡ ಅದೇ ಸಾಂಗ್ಗಳು ಕೇಳಿ ಬರುತ್ತೆ. ಹಾಗಾಗಿ ಆ ಫೀಲ್ ಕೊಡುತ್ತೆ. ಹೊಸ ಸಾಂಗ್ಗಳಿಗೆ ಅವಕಾಶ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಕಾಣುತ್ತೆ. ಯಾಕಂತ ಹೇಳಿದರೆ ಅದರ ಮೆರುಗು ಹಾಗೆ ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಆ ಕಾರಣಕ್ಕಾಗಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸರ್. ಇನ್ನೂ ಕಾಂತಾರ 3 ಬರಲಿ ಅಂತ ಹೇಳೋ ನಿರೀಕ್ಷೆ ನಮ್ಮ ಮುಂದೆ ಬರ್ತಾ ಉಂಟು. ಥ್ಯಾಂಕ್ ಯು. ಭಾರಿ ಇಟ್ಟಿತ್ತು ರಿಷಬ್ ಶೆಟ್ಟಿನಾಗಲ್ಲ ಆರ್ನ ಲಾಸ್ಟ್ ಕ್ಲೈಮ್ಯಾಕ್ಸ್ ಇಟ್ಟಿರುತ್ತೆ. ಸೂಪರ್ ಮಸ್ತ್ ಸೂಪರ್ ಕ್ಲೈಮ್ಯಾಕ್ಸ್ ತುಂಬ ಒಳ್ಳೆಯದು. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಇತ್ತು ಮೂವಿ, ಚೆನ್ನಾಗಿದೆ. ಪಂಡ ನಮ್ಮ ತುಳುನಾಡು ಒಂಜಿ ಒಂದೊಂದು ಕ್ರಿಯೇಟೆಡ್ ಪೂರ ತೊಚ್ಪಾದು ಕೊಡ್ತಾರೆ ರೈಟ್ ಒಂಜಿ ಪಂಡ ಮಾತಾಡಲು ಒಂಜಿ ಅರ್ಥ ಆಯ್ಪಿಲ್ಲಕ್ಕ. ಪಂಡ ಕೆಲವರಿಗೆ ಇತ್ತ ಕಲ್ಚರ್ ನಮ್ಮ ಎಂಚ ಬಂದು ನಮಗೆ ಗೊತ್ತು ಪೂಜಿ ಅವೇನೇ ಒಂದು ತೊಚ್ಪಾದು ಕೊರುತ್ತೀರ ಆಗಲೇ ತೆರಿಪಾದು ಪಂಡ ಮಾತಾಡಲೇ ತೆರಿಪ ಕೊಡ್ತೀರ. ತುಳುನಾಡು ಒಂಜಿ ನಮ್ಮ ಕಲ್ಚರ್ ಎಂಚ ಏನಪ್ಪ ಅಂತ ಮಸ್ತ್ ಶೋಕ ಆಯ್ತು ನಮ್ಮ ಖುಷಿ. ಪಿಕ್ಚರ್ ಎಂಕ್ಲು ಬ್ಯಾಂಗ್ಳೂರ್ದು ಬೈದ ಪಿಕ್ಚರ್ ತೂಯರಕ್ಕೋಸ್ಕರ ಎಂಕ್ಲ ಊರು ಬ್ರಹ್ಮಾವರಣೆ ನಂಬರ್ 1 ಪಿಕ್ಚರ್, ಬೆಸ್ಟ್ ಪಿಕ್ಚರ್. ದುಮ್ಮದ ಕಾಂತಾರೆಲ್ಲ ತೂತೆ, ಈ ಕಾಂತಾರೆಲ್ಲ ನನ್ನೆಲ್ಲ ಎಡ್ಡೆ ಉಂಡು, ಮಾಂತೆಲ್ಲ ತೂದು ಭಾರಿ ಖುಷಿ ಆಗ್ತುಂಡು, ಭಾರಿ ಖುಷಿ. ಪಿಕ್ಚರ್ ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಸಸ್ಪೆನ್ಸ್ ಇದೆ. ಸೂಪರ್ ಮೂವಿ ಮಾತ್ರ, ಫ್ಯಾಂಟಾಸ್ಟಿಕ್. ಈ ಥರ ತುಂಬ ಇಷ್ಟ ಆಯಿತು. ಎಲ್ಲ ದೈವದ ಸ್ಟೋರಿ ಮತ್ತು ಹಳೆ ಕಾಂತಾರಕ್ಕಿಂತನೂ ಇದನ್ನು ಚೆನ್ನಾಗಿ ಬಂದಿದೆ. ಸೂಪರ್ ಎಡ್ಡೆತ್ತು. ಏನು ಇಷ್ಟ? ಪೂರ ಎಡ್ಡೆತ್ತು. ಮೂವಿ ಸಖತ್ತಾಗಿ ಉಂಟು. ಎಲ್ಲರೂ ಬಂದು ನೋಡಿ ಒಳ್ಳೆ ಮಾಡಿದ್ದಾರೆ. ಇಷ್ಟು ದಿವಸ ಟೈಮ್ ತೊಗೊಂಡೋಗಿದ್ದಕ್ಕೆ ಸಹ ಮೂವಿ ಸೂಪರ್ ಮಾಡಿದ್ದಾರೆ. ಥ್ರಿಲ್ಲಿಂಗ್ ಉಂಟು ಮೂವಿಯಲ್ಲಿ, ಬಂದು ನೋಡಿ. ಸಸ್ಪೆನ್ಸ್ ಮತ್ತೆ ಮೂವಿ ಸೂಪರ್ ಇದೆ. ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತಾರೆ. ನಿದ್ದೆಗೆಟ್ಟು ಬಂದಿದ್ದಕ್ಕೂ ಒಳ್ಳೆ ಸೂಪರ್ ಮೂವಿ.
ನೆಕ್ಸ್ಟ್ ಲೆವೆಲ್ ಉಂಟು, ಎಲ್ಲರೂ ಬಂದು ನೋಡಿ. 500 ರೂಪಾಯಿ ಕೊಟ್ಟರೆ ಸಾರ್ಥಕ ಮೂವಿ, ಏನು ಬೇಜಾರಿಲ್ಲ, ಆರಾಮ್ಸೆ ನೋಡ್ಬೋದು. ಫುಲ್ ಇಂಟ್ರೆಸ್ಟ್ ಇದೆ ಮೂವಿ, ಕ್ಲೈಮ್ಯಾಕ್ಸ್ ವರೆಗೂ ಸಹ ಒಳ್ಳೆಯದು. ಸೂಪರ್ ಉಂಟು. ಏನಾಯ್ತು ಲಾಸ್ಟ್ 20 ಮಿನಿಟ್ಸ್ ಸೂಪರ್ ಆಗಿದೆ. ಇನ್ನೊಂದು ಅಧ್ಯಾಯ 2 ಬರ್ತಾ ಇದೆ, ಅದು ನೋಡಿಬಿಡಿ. ಮಸ್ಟ್ ವಾಚ್. ಸೂಪರ್ ಏನಿಷ್ಟ ಆ್ಯಕ್ಟಿಂಗ್ ಡೈರೆಕ್ಷನ್ ಪೂರ ದುಮ್ಮುಡ್ಲ ನೆಕ್ಲ ಏನಾದ ಲಿಂಗುಂಡು ನೆಂಕಲ ಸುರ್ತ ಕಾಂತಾರದ ನಗ ಒಂಜಿ ತಂದು ಒಂದೊಂಜಿ ಸ್ಟೆಪ್ ಬೆತ್ತನ್ನು ಸೂಪರ್ ಆತನು ಅದೇ ಕಾರಣ ನಂಚಿನ ಫಿಲ್ಮ್ ಬರೋರು ದೇಪನ್ನಗಾರು ಮಸ್ತ್ ಐಟು ಬತ್ತಿನ ಕಾಸು ಮಸ್ತ್ ಒಂಜಿ ದಾನ ಧರ್ಮ ಮಲ್ತೊಂದಿಲ್ಲ ಅವು ಎಂಕಲೆ ಗೊತ್ತುಂಟು. ರಿಸೆಪ್ಷನ್ ಈ ಸಮುದಾಯದ ಅನ್ನೋದು ಖಂಡಿತ ಮಲ್ದೇರ್ ಎಂಕುಲೆ ಸಾಕ್ಷಿ ಎಡ್ಡೆಂಡು ಮೂವಿ ದುಮ್ಮ ಕಂಪೇರ್ ಮಲ್ತಾನೆ ಖರ್ಚು ಮಸ್ತ್ ಮಲ್ದೆ 2 ಖರ್ಚು ಅಂತೆ ಇಲ್ಲಿ ಮಲ್ದೆ ಸ್ಟೋರಿ ಬರೀ ಎಡ್ಡೆಂಡು ಒಳ್ಳೆ ಚೆನ್ನಾಗಿದೆ. ಪಿಕ್ಚರ್ ನೋಡ್ಬೋದು, 4 ಸಲ 10 ಸಲ ಬೇಕಾದ್ರೆ ನೋಡುವಂಥ ಪಿಕ್ಚರು. ಆದರೆ ಜನರಿಗೊಂದು ಮನಸ್ಸಿನಲ್ಲಿ ಒಂದು ದೇವರು ಇದ್ದಾರೆ ಅಂಥೇಳಿ ಒಂದು ನಿದರ್ಶನ ತೋರೋ ರೀತಿ ಮಾಡಿದ್ದಾರೆ. ಯಾವುದೇ ರೀತಿಯಲ್ಲಿ ನೋಡುವಂಥ ಪಿಕ್ಚರ್ ಏನಾಗಿಲ್ಲ, ಭಾಳ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಒಳ್ಳೆ ಉತ್ತಮ ಒಂದು ಬುಡಕಟ್ಟು ಜನಾಂಗದ್ದು ಎಲ್ಲ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಅವರು ಒಂದು ಮೇನ್ ಸ್ಟ್ರೀಮಿಗೆ ಹೇಗೆ ಬರೋದು ಅಂತ ಹೇಳಿ ಎಲ್ಲವನ್ನು ಒಂದು ಒಂದು ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ ಅವರು. ಉತ್ತಮವಾದ ಒಂದು ಮೂವಿ, ಚೆನ್ನಾಗಿದೆ. ಉತ್ತಮವಾದ ಮೂವಿ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಪರವಾಗಿಲ್ಲ. ಪಿಕ್ಚರ್ ತುಂಬ ಸೂಪರ್ ಆಗಿದೆ. ಒಂದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದೇನೆಂದರೆ, ಕಾಂತಾರ ಮೊದಲ ಭಾಗದಲ್ಲಿ ಬಂದಂಥ ಯಾವೊಂದು ಅಂಶವೂ ಕೂಡ ನಿಮಗೆ ರಿಪೀಟ್ ಅಂತ ಅನಿಸೋದೇ ಇಲ್ಲಿ ಬರುವುದೆಲ್ಲ ವಿಷಯ ಕೂಡ ಹೊಸತೆ. ಆ ಎಲ್ಲ ಹೊಸ ವಿಷಯದಲ್ಲೂ ಕೂಡ ಒಂದು ದೈವದ ಲಿಂಕ್ ಇರೋದು, ಹೇಗೆ ಅದು ನಾಗರಿಕ ಜೀವನದಲ್ಲಿ ಹೊಂದಿಕೊಂಡಿದೆ ಮತ್ತು ಅದು ಕರಾವಳಿ ಭಾಗದಲ್ಲಿ ಹೇಗೆ ಒಂದು ಅವರ ಜೀವನದ ಒಂದು ಭಾಗವಾಗಿದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಮತ್ತು ಅದಕ್ಕೆ ಬೇಕಾದಂಥ ಈಗಿನ ತಂತ್ರಜ್ಞಾನವನ್ನು ಬಳಕೆ ಮಾಡಿಯೂ ಕೂಡ ಅದೆಲ್ಲೂ ಕೂಡ ಓವರ್ ರೈಟ್ ಮಾಡ್ತಿದೆ ಅಂತ ಅನ್ನಿಸ್ತಾನೆ ಇಲ್ಲ. ಅಷ್ಟು ನ್ಯಾಚುರಲ್ ಆಗಿ ಕಣ್ಣು ಒಂದು ಕ್ಷಣವೂ ಆಚೀಚೆ ಮಿಟುಕಿಸದಂತೆ ಮಾಡಿರುವಂಥ ಚಿತ್ರ ಅಂತ ನನಗನ್ನಿಸ್ತಾ ಇದೆ. ತುಂಬ ಸೂಪರ್ ಅಂತ ಅನಿಸ್ತು ನನಗೆ. ಕೆಲವು ವಾದ ಇದೆ, ದೈವಾರಾಧನೆ ಅದಕ್ಕೆಲ್ಲ ಅಪಚಾರ ಆಗಿದೆ, ಅದರಿಂದ ಹೆಂಗೆ ಅಂತ. ಇದರ ಬಗ್ಗೆ ಈ ಮೂವಿಲಿ ಏನಾದರೂ ಅಪಚಾರ ಆ ರೀತಿ ಏನಾದರೂ ಆಗಿದೆಯಾ? ಇಲ್ಲ, ದೈವವನ್ನು ಅಪಚಾರ ಮಾಡೋದಕ್ಕೆ ಹೋದಾಗ ಏನಾಗುತ್ತೆ ಅನ್ನೋದನ್ನು ಕೂಡ ಒಂದು ತುಂಬ ಅದ್ಭುತವಾಗಿ ಸರಳವಾಗಿ ತೋರಿಸಿದ್ದಾರೆ. ದೈವಕ್ಕೆ ಅಪಚಾರ ಅನ್ನೋದು ಹೇಗೆ ಅನಿಸುತ್ತೆ, ಒಂದು ಪದ್ಧತಿ ಕಟ್ಟಳೆಗಳನ್ನು ನಾವೇ ಮಾಡ್ಕೊಂಡಿರ್ತೀವಿ, ಅದನ್ನು ಹೇಗೆ ನಾವು ಮತ್ತೆ ಅನುಸರಿಸ್ಕೊಂಡು ಬರ್ತೀವಿ ಅನ್ನೋದು ಕೂಡ ನಮ್ಮ ಒಳಗಿನ ಒಂದು ಒಪ್ಪಂದವೇ ಹೊರತು ಅದು ಹೀಗೆ ಇತ್ತು ಅಂತ ದೈವ ಬಂದು ಹೇಳಿದೆಯಾ, ಅದಕ್ಕೆ ಯಾರು ಕೂಡ ಪುರಾವೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಏನಂದರೆ, ದೈವದ ಬಗ್ಗೆ ಎಷ್ಟು ನಮಗೆ ಗೌರವ ಭಯ ಭಕ್ತಿ ಇದೆಯೋ ಅಷ್ಟೇ ಪ್ರೀತಿ ಕೂಡ ಇದೆ. ದೈವ ಅಂದರೆ ಒಂದು ರೀತಿ ವಾತ್ಸಲ್ಯ, ಒಂದು ರೀತಿ ಭಾವನೆ. ಅದು ಹೇಗೆ ನಾವು ತಾಯಿ ಜೊತೆಗೆ ಇರುತ್ತೋ ಆ ವಾತ್ಸಲ್ಯ ನಾವು ದೈವದಲ್ಲೂ ಕೂಡ ಕಾಣ್ತೀವಿ. ದೈವ ಅಂದಾಗ ತಾಯಿ ಮುಂದೆ ನಾವು ಹೇಗೆ ಶರಣಾಗ್ತೀವಿ ಹಾಗೆ ದೈವದ ಮುಂದೆ ಶರಣಾಗ್ತೀವಿ. ಅದರಲ್ಲಿ ನನಗೇನೂ ಅನ್ನಿಸ್ತಾ ಇಲ್ಲ.